ಸುಮಾರು 60 ಮಂದಿ ಇಂದಿಲ್ಲಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ವಿಧ ವಿಧದ ವೇಷಭೂಷಣಗಳೊಂದಿಗೆ ಸನ್ನದ್ಧರಾಗಿದ್ದಾರೆ. ಕಲಾಭಿಮಾನಿಗಳಾದ ತಮಗೆಲ್ಲರಿಗೂ ವಿಶೇಷ ನೃತ್ಯಾಕರ್ಷಣೀಯಗಳೊಂದಿಗೆ ಅಂದರೆ ಗಣಪತಿಯು ಗಜವದನನಾಗಿ ರೂಪಾಂತರನಾದ ಕಥೆಯನ್ನು ನೃತ್ಯ ರೂಪಕದ ಮೂಲಕ ನಿಮಗೆ ಹೇಳುವವರಿದ್ದಾರೆ. ಅತ್ಯದ್ಭುತ ಶಿವನ ತಾಂಡವ ನೃತ್ಯದ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೆಯಲಿದೆ. ಸಪ್ತ ಮಾತೃಕೆಯರು ಶ್ರೀ ದೇವಿ ಪಾರ್ವತಿಯ ಜೊತೆಗೂಡಿ ಅಸುರರೊಂದಿಗಿನ ಹೋರಾಟ ಮಾಡಲಿದ್ದಾರೆ. ಕಣಿ ಹೇಳಲು ಕೊರವಂಜಿ ಬರಲಿದ್ದಾಳೆ. ರೈತಾಪಿ ವರ್ಗದ ಬೇಸಾಯದ ವರ್ಣನೆ ಮಾಡಲಿದ್ದಾರೆ. ಶಿವನಿಗೆ ಸಂಬಂಧಪಟ್ಟ ಹಲವು ನಾಟ್ಯಗಳು ನಿಮ್ಮೆಲ್ಲರ ಮೈ ಮನವನ್ನು ಈ ರಾತ್ರಿಯಲ್ಲೂ ಪ್ರಸನ್ನಗೊಳಿಸುವ ಅತ್ಯಂತ ಸುಂದರ ನೃತ್ಯ ಸಂಯೋಜನೆಯೊಂದಿಗೆ ನಿಮ್ಮ ಮುಂದೆ ಇದೀಗ ಸಮರ್ಥ ಸಾಂಸ್ಕೃತಿಕ ಕಲಾ ತಂಡ ಈಶ್ವರ ಮಂಗಲ ನೃತ್ಯ ಪ್ರದರ್ಶನ ನೀಡುವ ನಮ್ಮ ತಂಡದ ಪ್ರತಿಭೆಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಲಾಭಿಮಾನಿಗಳಾದ ತಾವೆಲ್ಲರೂ ಕೊನೆವರೆಗೂ ಇದ್ದು ಕಣ್ತುಂಬಿಕೊಂಡು ನಮ್ಮ ಊರಿನ ಮಕ್ಕಳನ್ನು ಪ್ರೋತ್ಸಾಹಿಸಿ ಬೆಳೆಸಿ ಎನ್ನುತ್ತಾ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಸುಂದರ ಕಾರ್ಯಕ್ರಮದ ಸಂಯೋಜನೆ ಮತ್ತು ನಿರ್ದೇಶನದೊಂದಿಗೆ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತು ಕೊನೆವರೆಗೂ ಜೊತೆಯಾಗುವವಳು ನಾನು ನಿಮ್ಮ ಜೊತೆ ತೇಜಸ್ವಿನಿ ನವೀನ್ ಕುಕುಡೇಲ್ ಎಸ್ಟೇಟ್. ಗಣಪತಿ ನೃತ್ಯ. ಗಣಪತಿಯು ಕಷ್ಟಗಳಿಂದ ರಕ್ಷಿಸುತ್ತಾನೆ ಎಂದು ನಾವೆಲ್ಲ ಭಕ್ತರು ನಂಬಿದ್ದೇವೆ. ಯಾವುದೇ ಪೂಜೆ ಮಾಡಿದರೂ ಮೊದಲ ಪೂಜೆ ಗಣೇಶನಿಗೆ. ಎಲ್ಲ ಧಾರ್ಮಿಕ ಹಬ್ಬಗಳಲ್ಲಿ ಗಣಪತಿಯನ್ನೇ ಮೊದಲು ಪೂಜಿಸಿ ಆಶೀರ್ವಾದ ಪಡೆದುಕೊಳ್ಳುವವರು ನಾವು ನೀವೆಲ್ಲ. ಗಣೇಶ ಚತುರ್ಥಿಯನ್ನು ಗಣೇಶನ ಜನ್ಮದಿನದಂದು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದ ಜನರಾದ ನಾವು ಆಧ್ಯಾತ್ಮಿಕ ಶಕ್ತಿಗಾಗಿ, ಕೆಲಸದ ಸಾಧನೆಗಾಗಿ ಮತ್ತು ಪ್ರಯೋಜನಗಳನ್ನು ಪಡೆಯಲು ಗಣೇಶನನ್ನು ಪೂಜಿಸುತ್ತಾರೆ. ಗಣೇಶನು ಎಲ್ಲ ದುಃಖಗಳನ್ನು ನಾಶ ಮಾಡುವವನು, ದುಃಖವನ್ನು ನಿವಾರಿಸುವವನು, ಸದ್ಭಾವನೆಯನ್ನು ನೀಡುವವನು ಎಂದು ಪರಿಗಣಿಸಲಾಗುತ್ತದೆ. ಗಣೇಶ ದೇವರ ಒಂದು ರೂಪವಾಗಿದ್ದು ಮಾನವ ಮತ್ತು ಪ್ರಾಣಿಯ ಭಾಗಗಳಿಂದ ಮಾಡಲ್ಪಟ್ಟಿದೆ. ಹಾಗೆಯೇ ಗಣಪತಿಯು ಮಾನವ ರೂಪದಿಂದ ಪ್ರಾಣಿಯ ರೂಪಕ್ಕೆ ಬದಲಾದ ಆ ಕಥೆಯನ್ನು ನೃತ್ಯ ರೂಪಕದ ಮೂಲಕ ನಿಮ್ಮ ಮುಂದೆ ಅನಾವರಣಗೊಳಿಸಲಿದ್ದಾರೆ ನಮ್ಮ ಸಮರ್ಥ ಸಾಂಸ್ಕೃತಿಕ ಕಲಾ ತಂಡದ ಪ್ರತಿಭೆಗಳು. ನೃತ್ಯದಲ್ಲಿ ಸಮೃದ್ಧಿ ಕುಕ್ಕುಡೇಲು, ಆದ್ಯ ಹಿರಿಯಾಣ, ವಿಸ್ಮಿತಾ ಕೋರಿಗದ್ದೆ, ನಿಶಿಕಾ ಉರಿಕ್ಯಾಡಿ, ಸಿಂಚನ ಮೇನಾಲ, ಸಮನ್ವಿ ಬೆಳ್ಳಿಚೆಡವು, ಸಾನ್ವಿಕಾ ಜಲಧರ ಕಾಲೋನಿ, ಭಾನವಿ ದೊಡ್ಡಮನೆ, ಶಿವನಾಗಿ ದಿಶಾ ಈಶ್ವರ ಮಂಗಲ, ಪಾರ್ವತಿಯಾಗಿ ಸಾಕ್ಷಾ ಸುರುಳಿಮೂಲೆ, ಗಣಪತಿಯಾಗಿ ಹಿತೇಶ್ ಚಿಮಿಣಿಗುಡ್ಡೆ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಹೇಳುವೆ ಕೇಳಿರಿ ಕತೆ ಹೇಳುವೆ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇತ್ತಳು. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇತ್ತಳು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಕಾವಲಿರು ಎಂದಳು ಗೌರಿ ಒಲವಿಂದ. ಕಾವಲಿರು ಎಂದಳು ಗೌರಿ ಒಲವಿಂದ. ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ. ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡೆನು ಇಲ್ಲೇ ನಿಲ್ಲಿ ಎಂದು ಕಂದ ಎನ್ನಲು. ಹೊರಗೆ ಉಕ್ಕಿ ಬಂತು ಆಗ ಕೋಪದ ಹೊನಲು. ಕೋಪದ ಹೊನಲು. ಶೂಲ ತೆಗೆದು ನಿಂತನು ತ್ರಿಪುರಾರಿ. ಗಂಧನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ. ಆನೆಯೊಂದು ಮಲಗಿತ್ತು ಉತ್ತರ ದಿಕ್ಕಿಗೆ.
ಕತ್ತರಿಸಿ ಶಿವನ ಬಳಿಗೆ ತಂದರು. ಅದನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು. ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿತ್ತನು. ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿತ್ತನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು. ಗಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು. ಅಂದಿನಿಂದ ಕಂದನಾದ ದೈವ ಗಣನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. रिद्धि सिद्धि वृद्धि होती हाँ तेरे ही आने से, और सुंदर ये सृष्टि होती हाँ तेरे ही आने से। मोरया अंधेरे कोने में जो दानव छुपा है मोरया, उसपे ही जय हो तो दिग्विजय हो तेरी तरह मोरया। ज्वाला सी चलती है आंखों में जिसके भी दिल में तेरा नाम है, परवाही क्या उसका आरंभ कैसा है और कैसा परिणाम है। धरती अंबर सितारे उसकी नजरें उतारे, डर भी उससे डरा रहे जिसकी रखवाली यारे, करता साया तेरा देवा श्री गणेश 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 देवा श्री गणेश। ಇನ್ನು ಮುಂದೆ
ಮಂಗ್ಲಿ ಇವರು ತೆಲುಗಿನ ಖ್ಯಾತ ಗಾಯಕ. ಶಿವನಿಗೆ ಸಂಬಂಧಪಟ್ಟ ಹಾಡುಗಳನ್ನು ಬಹಳ ಹೆಚ್ಚಾಗಿ ಹಾಡಿದ ಒಬ್ಬ ಒಳ್ಳೆಯ ಏರು ಸ್ವರ ಕಂಠದ ಗಾಯಕಿ. ಹಾಗೆಯೇ ಇಂದು ಈ ವೇದಿಕೆಯಲ್ಲಿ ಅವರು ಹಾಡಿರುವ ಸುಂದರ ನಟರಾಜನ ಹಾಡಿಗೆ ಸುಂದರವಾದ ನರ್ತನವನ್ನು ಮಾಡಲು ನಮ್ಮ ಸಮರ್ಥ ತಂಡದ ಪುಟಾಣಿ ಸದಸ್ಯರು ಸಿದ್ಧರಾಗಿದ್ದಾರೆ. ಆತ್ಮೀಯವಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಆ ಎಲ್ಲ ನಮ್ಮ ಪ್ರತಿಭೆಗಳನ್ನು. ಬೆಟ್ಟಾವನಾಳೋನೆ ಅಡ್ಡಪಟ್ಟು ಶಂಕರನೆ ಕೈಲಿ ಜೋಳಿಗೆಯ ಹಿಡಿಯುತ್ತ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅಧ್ಯಗಳು ಇಲ್ಲದೋನೆ ಅಂಡಪಿಂಡ ಬ್ರಹ್ಮಾಂಡವು ನೀರೇ ಶಿವನೇ ನಾಗಭರಣನೆ ನಂದಿ ವಾಹನನೆ ಕೇದಾರನಾಥನೆ ಕಾಶಿ ವಿಶ್ವೇಶ್ವರನೇ ಭೀಮಶಂಕರ ಓಂಕಾರೇಶ್ವರ ತ್ರಯಂಬಕೇಶ್ವರ ಮಹಾರಾಜ ರಾಜೇಶ್ವರ ಬೆಳ್ಳಿ ಬೆಟ್ಟಾವನಾಳೋನೆ ಅಡ್ಡಪಟ್ಟು ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅಧ್ಯಗಳು ಇಲ್ಲದೋನೆ ಅಂಡಪಿಂಡ ಬ್ರಹ್ಮಾಂಡವು ನೀರೇ ಶಿವನೇ ಅಕ್ಕಿ ಬೆಲ್ಲ ಬೆರೆಸಿ ಪ್ರಸಾದವ ಹಂಚಿರೆ ತುಪ್ಪದ ದೀಪಗಳ ತಪ್ಪದ ಬೆಳಗಿರೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿರೆ ರೂಪಾಯಿ ಮುಡಿಕೊಂಡ ಹರಕೆಯ ಗುಡಿಕೊಂಡ ಕಟ್ಟಿದರೆ ಸಾಕು ನೀ ಬಂದುವೆ ಮಡಿಯುಟ್ಟು ಮುಡಿಸುತ್ತ ಶಿವನಾಮ ಜಪಿಸುತ್ತ ಕೈಗಳ ಮುಗಿದರ ದಿಕ್ಕೇನಿದಲ್ಲವೇ ಮಲೆಯ ಮಾದಪ್ಪ ಶ್ರೀಶೈಲ ಮಲ್ಲಪ್ಪ ಏನೆಂದು ಕರೆದರು ಕೊಡುವೆ ನಮ್ಮಪ್ಪ ಕೋರಲು ಮಕ್ಕಳ ಕೊಟ್ಟು ಕೇಳಲು ಸಿರಿಯ ಕೊಟ್ಟು ವಿಧ ವಿಧ ಪೂಜೆ ಮಾಡುವ ನಮ್ಮ ಮನೆಯ ದೇವರಪ್ಪ ಬೆಳ್ಳಿ ಬೆಟ್ಟಾವನಾಳೋನೆ ಅಡ್ಡಪಟ್ಟು ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅಧ್ಯಗಳು ಇಲ್ಲದೋನೆ ಅಂಡಪಿಂಡ ಬ್ರಹ್ಮಾಂಡವು ನೀರೇ ಶಿವನೇ. ಒಂದು ಗಾಯನವನ್ನು ಪ್ರಸ್ತುತಪಡಿಸಲು ವೇದಿಕೆಯೇರಿ ಬರುತ್ತಿದ್ದಾರೆ ಅಹನ ಈಶ್ವರ ಮಂಗಲ. ಮಾದೇವ 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 ಸೋಜಗಾದ ಸೋಜು ಮಲ್ಲಿಗೆ ಮಾದೇವ ಮಂಡೆ ಮ್ಯಾಲೆ
ಮಾತೃಕೆಯರು ಎಂದರೆ ಮಾತೃದೇವಿಯರ ಒಂದು ಗುಂಪು. ಸಪ್ತ ಮಾತೃಕೆಯರು ಆದಿ ಪರಾಶಕ್ತಿಯ ಭಿನ್ನ ರೂಪಗಳು, ವಿಭಿನ್ನ ದೇವರುಗಳ ಶಕ್ತಿಗಳು. ಬ್ರಹ್ಮಾಣಿಯು ಬ್ರಹ್ಮನಿಂದ ಹೊರಹೊಮ್ಮಿದವಳು, ವೈಷ್ಣವಿ ವಿಷ್ಣುವಿನಿಂದ, ಮಹೇಶ್ವರಿ ಶಿವನಿಂದ, ಇಂದ್ರಾಣಿ ಇಂದ್ರನಿಂದ, ಕೌಮಾರಿ ಸ್ಕಂದನಿಂದ, ವರಾಹಿ ವರಾಹನಿಂದ ಮತ್ತು ಚಾಮುಂಡ ದೇವಿಯಿಂದ ನಾರಸಿಂಹಿ ಹಾಗೂ ವಿನಾಯಕಿ ಹೆಚ್ಚುವರಿ ದೇವಿಯರು. ಆದಿಶಕ್ತಿ ದೇವಿಗೆ ಅಸುರನೊಂದಿಗಿನ ಅವಳ ಹೋರಾಟದಲ್ಲಿ ಈ ಸಪ್ತ ಮಾತೃಕೆಯರು ನೆರವಾಗುತ್ತಾರೆ ಎಂದು ಶಾಕ್ತ ಪಂಥದಲ್ಲಿ ಹೇಳಲಾಗುತ್ತದೆ. ಕೆಲವು ವಿದ್ವಾಂಸರು ಈ ಸಪ್ತ ಮಾತೃಕೆಯರನ್ನು ಶೈವ ದೇವತೆಗಳು ಅಥವಾ ಶಿವನ ದೇವತೆಗಳೆಂದು ಪರಿಗಣಿಸುತ್ತಾರೆ. ನಮ್ಮ ಈ ವೇದಿಕೆಯಲ್ಲಿ ದೇವಿಯು ರಕ್ತ ಕಾಟೇರಿಯ ಜೊತೆ ಹೋರಾಟದ ಸಮಯದಲ್ಲಿ ಸಪ್ತ ಮಾತೃಕೆಯರ ನೆರವು ಹಾಗೂ ಆ ಸನ್ನಿವೇಶದ ವರ್ಣನೆ ಭಕ್ತ ಕಲಾಭಿಮಾನಿ ಬಂಧುಗಳಾದ ನಿಮ್ಮ ಮುಂದೆ ಒಂದು ಭಕ್ತಿಯ ನೃತ್ಯ ಪ್ರದರ್ಶನದೊಂದಿಗೆ ಕಣ್ತುಂಬಿಕೊಳ್ಳೋಣ ಬಂಧುಗಳೇ. ನೃತ್ಯದಲ್ಲಿ ವರ್ಷಿತಾ ಕುದ್ರೋಳಿ, ವೈನವಿ ಸಾಮೆತ್ತಡ್ಕ, ಗಣ್ಯಶ್ರೀ ಪಟ್ರೋಡಿ, ತನ್ವಿ ಆಚಾರ್ಯ ಅಡ್ಡಂತಡ್ಕ, ರಿಷಿಕಾ ರೈ ನೆಲ್ಲಿತಡ್ಕ, ಕೀರ್ತಿ ಜಲಧರ ಕಾಲೋನಿ, ಹಾಗೆ ರಕ್ತ ಕಾಟೇರಿ ರಾಕ್ಷಸನಾಗಿ ಪಲ್ಲವಿ ಸಾರಪುಟೇಲು, ದೇವಿಯಾಗಿ ಸಾಕ್ಷಾ ಸುರುಳಿಮೂಲೆ ಹಾಗೂ ರಾಕ್ಷಸ ಗುಂಪಿನಲ್ಲಿ ದಶಕ್ರೈ, ದಿಗನ್, ಅಶ್ವಿತ್, ಅದ್ವೈತ್, ಹಿತೇಶ್. सर जो उठेगा धड़ से कटेगा, कहाँ पे छिपेगा कहाँ पे बचेगा, उठा तो गिरेगा, गिरा तो चिरेगा, छिपा तो मिलेगा, मिला तो मारेगा। जाग भाग भाग बच सके तो बच ले आज, भी है ये ज़लज़ला है पूरे जोर पर चला है, किस्मत में है जो लड़ा है, कौन रह सका खड़ा है, सबसे अटल सबसे प्रबल शस्त्र रचित रक्त चरित सबसे प्रबल शस्त्र रचित रक्त चरित ನಾನು ಯಾರು
ಅಂತ ತಿಳ್ಕೊಂಡಿದ್ಯಾ? ಅಸುರ ಶಕ್ತಿಯುಳ್ಳ ಕಾಟೇರಿ, ರಕ್ತ ಕಾಟೇರಿ. ನಾನು ಹೆಜ್ಜೆ ಇಟ್ರೆ ಈ ಭೂಮಂಡಲವೇ ಗಡಗಡ ಅಂತ ನಡುಗತ್ತೆ. ನಾನು ದೃಷ್ಟಿ ಇಟ್ರೆ ಬೆಂಕಿ ಮಳೆ ಸುರಿಯತ್ತೆ. ನಿನ್ನಿಂದ ನನ್ನನ್ನೇನು ಮಾಡಕ್ಕಾಗಲ್ಲ. ನನ್ನ ಬೆಂಕಿ ಹಚ್ಚಿ ಸುಟ್ರೆ ಆ ಬೂದಿ ಬಿದ್ದ ಜಾಗದಿಂದ ನಾನು ಮತ್ತೆ ಅವತಾರ ಎತ್ತು ಬರ್ತೀನಿ. ಆ ರಾವಣನಿಗೆ 10 ತಲೆ, ನನಗೆ 1000 ತಲೆ. ನೀನು ಕತ್ತರಿಸ್ತಾ ಇದ್ರೆ ಮತ್ತೆ ಮತ್ತೆ ತಲೆಗಳು ಬರ್ತಾನೆ ಇರುತ್ತೆ. ನಿನ್ನಿಂದ ನನ್ನನ್ನೇನು ಮಾಡಕ್ಕಾಗಲ್ಲ. ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು. ದೇವಾದಿ ದೇವತೆಗಳನ್ನೇ ಹೆದರಿಸಿದ ಚಂಡ ಮುಂಡರನ್ನೇ ಸಂಹರಿಸಿದ ಭದ್ರಕಾಳಿನೋ ನಾನು. ಅಸುರ ಶಕ್ತಿಯಿಂದ ಭೂಮಂಡಲದಲ್ಲೇ ಮೆರೆದ ಶುಂಭ ನಿಶುಂಭರನ್ನೇ ಭಸ್ಮ ಮಾಡಿದ ಭಗವತಿಯೋ ನಾನು. ಈ ಸರ್ವಶಕ್ತಿಯ ಮೇಲ ನಿನ್ನ ಪ್ರತಾಪ. ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ಕಾಳಿಯೋ ನಾನು. ಬೆಳ್ಳಿ ಚುಕ್ಕಿಗಳು ಬಾಳಿನಲ್ಲಿವೆ ಎಂದು ಹೇಳುತ್ತಾ ಈ ವೇದಿಕೆಯಲ್ಲಿ ಪುಟಾಣಿಗಳ ಕಲರವ ಮಾಡಲು ಬರುತ್ತಿದ್ದಾರೆ. ಪುಟಾಣಿಗಳಾದ ಕಿಶಾನಿ ಉರಿಕ್ಯಾಡಿ, ಪ್ರಥಮ್ ಉರಿಕ್ಯಾಡಿ, ಅದ್ವಿಕಾ ಮಯ್ಯಾಳ, ಸಮೃದ್ಧಿ ಮಯ್ಯಾಳ, ವಿಶಾಂತ್ ಪಟ್ರೋಳಿ, ಜನನಿ ಪಟ್ಲಡ್ಕ, ಪ್ರೀತೇಶ್ ತಿರಿಯಾಣ, ಮನ್ವಿತ್ ಹಿರಿಯಾಣ, ದೀಕ್ಷಾ ಬೆಳ್ಳಿಚಡವು, ಜಿಶಾನ್ ಹಿರಿಯಾಣ, ಹನಿಕ್ಷಾ ಬೆಳ್ಳಿಚಡವು, ತನ್ವಿಕಾ ಮಡ್ಯಲ ಮಜಲ.
ಹೇಗಿತ್ತು ನಮ್ಮ ಮಕ್ಕಳ ಚಿಲಿಪಿಲಿ? ಇಷ್ಟ ಆದರೆ ಚಪ್ಪಾಳೆ ಇರಲಿ, ಅಣ್ಣಂದಿರ ವಿಸಲ್ ಇರಲಿ ನಮ್ಮ ಪುಟಾಣಿಗಳಿಗೆ. ಧನ್ಯವಾದ ಪುಟಾಣಿಗಳಿಗೆ. ಇನ್ನು ಮುಂದೆ ಪ್ರಣವಾಲಯ ಎಂಬುದು ತೆಲುಗಿನ ಭಕ್ತಿ ಚಲನಚಿತ್ರ. ಆ ಚಿತ್ರದ ಒಂದು ಹಾಡು ಕೇಳಲು ತುಂಬಾ ಆ ಇಂಪಾದ ಹಾಡಿಗೆ ನಮ್ಮ ಪ್ರತಿಭೆಗಳು ಹೆಜ್ಜೆ ಹಾಕಿದರೆ ಇನ್ನೆಷ್ಟು ತಂಪು ಇರಬಹುದು ನಮ್ಮ ನಯನಗಳಿಗೆ. ಆ ಹಾಡಿನ ಇಂಪನ್ನು ನೃತ್ಯದ ಮೂಲಕ ಸವಿಯೋಣ ಬನ್ನಿ ಈ ವೇದಿಕೆಯಲ್ಲಿ. ನೃತ್ಯದಲ್ಲಿ ದೀಪ ಅಡ್ಡಂತಡ್ಕ, ಮೌಲ್ಯ ಕಲ್ಲಾಜೆ, ಅಹನಾ ಈಶ್ವರ ಮಂಗಲ, ವರ್ಷಿತಾ ಕುದ್ರೋಳಿ, ವೈನವಿ ಸಾಮೆತ್ತಡ್ಕ, ತನ್ವಿ ಆಚಾರ್ಯ ಅಡ್ಡಂತಡ್ಕ, ಗಣ್ಯಶ್ರೀ ಪಟ್ರೋಡಿ, ರಿಷಿಕಾ ರೈ ನೆಲ್ಲಿತ್ತಡ್ಕ. प्रणवालय पाहि परिपालय परमेशी कमल
శ్రీదేవి కురిపించవే కరుణాంబురాసి ధీం తారా ధీం ధీం తారా జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తారా ధీం ధీం తారా జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా శరణంటి మే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే ನಮ್ಮ ಹಿರಿಯರು ಗದ್ದೆ ಬೇಸಾಯ ಮಾಡುವಾಗ ಹೊಲ ಗದ್ದೆಗಳಲ್ಲಿ ಯಾವ ರೀತಿಯ ಮಾತುಕತೆ ಹರಟೆ ನೃತ್ಯಗಳನ್ನು ಮಾಡುತ್ತಿದ್ದರು ಎಂಬುದನ್ನು ನಮಗೆ ತಿಳಿಸಲು ಬರುತ್ತಿದ್ದಾರೆ ನಮ್ಮ ತಂಡದ ನೃತ್ಯರು. പൊന്നാരൻ കതിർ കൊയ്യാൻ വായു പൊന്നാര കിളിമോളെ വല്ലോരും വന്ന് കൊയ്യും മുൻപേ എല്ലാരും ചേർന്ന് വായു മണ്ണും ചാരിയിരുന്നൊരു ചെക്കൻ പെണ്ണും കൊണ്ടങ്ങ് പോകും മണ്ണും ചാരിയിരുന്നൊരു ചെക്കൻ പെണ്ണും കൊണ്ടങ്ങ് പോകും കത്തച്ചുണ്ടൻ കൊയ്ത്തരിവാള് നൃത്തം ചെയ്യണേ നൃത്തം ചെയ്യണേ പൊന്നാരൻ കതിർ കൊയ്യാൻ വായു പൊന്നാര കിളിമോളെ വല്ലോരും വന്ന് കൊയ്യും മുമ്പേ എല്ലാരും ചേർന്ന് വായു വേളിക്കാരല്ല പോരുന്നു കാക്കക്കൊയിലും പോന്നു കാക്കച്ചി അമ്മായി പുഞ്ചക്കതിരിൻ വേളിക്കാരെല്ലാം പോരുന്നു കാക്കക്കൊയിൽ
കാക്കക്കുയിലും പോന്നു കാക്കച്ചിയമ്മായി. കന്നിക്കതേ കൊച്ചുപെണ്ണെ വേളിച്ചെറുക്കന് തോളത്തെടുത്തു വന്നേ. പൊന്നാരൻ കതിർ കൊയ്യാൻ വായോ പൊന്നാര കിളിമോളെ, വല്ലോരും വന്ന് കൊയ്യും മുമ്പേ എല്ലാരും ചേർന്ന് വായോ. വെറ്റിലപ്പാക്കുണ്ടോ വെറ്റിലപ്പാക്കുണ്ടൽ തായോ കൊച്ചിക്കും കുട്ടികൾക്കും. നിന്റെ മടിയിൽ പെണ്ണെ വെറ്റിലപ്പാക്കുണ്ടോ വെറ്റിലപ്പാക്കുണ്ടൽ തായോ കൊച്ചിക്കും കുട്ടികൾക്കും. പൊന്നരിവാ പാട്ടുമായി വന്നോരും നിന്നോരും ചോടുവെച്ചാടുകയാ. പൊന്നാരൻ കതിർ കൊയ്യാൻ വായോ പൊന്നാര കിളിമോളെ, വല്ലോരും വന്ന് കൊയ്യും മുമ്പേ എല്ലാരും ചേർന്ന് വായോ. മണ്ണും ചാരിയിരുന്നൊരു ചെക്കൻ പെണ്ണും കൊണ്ടങ്ങ് പോകും. മണ്ണും ചാരിയിരുന്നൊരു ചെക്കൻ പെണ്ണും കൊണ്ടങ്ങ് പോകും. തത്ത ചുണ്ടൻ പൊയ്ത്തരിവാള് നൃത്തം ചെയ്യണേ നൃത്തം ചെയ്യണേ. പൊന്നാരൻ കതിർ കൊയ്യാൻ വായോ പൊന്നാര കിളിമോളെ, വല്ലോരും വന്ന് കൊയ്യും മുമ്പേ എല്ലാരും ചേർന്ന് വായോ. പൊന്നാരൻ കതിർ കൊയ്യാൻ വായോ പൊന്നാര കിളിമോളെ, വല്ലോരും വന്ന് കൊയ്യും മുമ്പേ എല്ലാരും ചേർന്ന് വായോ. പൊന്നാരൻ കതിർ കൊയ്യാൻ വായോ പൊന്നാര കിളിമോളെ, വല്ലോരും വന്ന് കൊയ്യും മുമ്പേ എല്ലാരും ചേർന്ന് വായോ. വല്ലോരും വന്ന് കൊയ്യും മുമ്പೇ ಎಲ್ಲಾരും ചേർന്ന് വായോ. ಧನ್ಯವಾದಗಳು ಪುಟಾಣಿಗಳೇ, ನಿಮ್ಮ ಸುಂದರವಾದ ಹೆಜ್ಜೆಗಳಿಗೆ. ಇನ್ನು ಮುಂದೆ ಶಿವ ಮತ್ತು ಪಾರ್ವತಿಯು ಸತಿ ಪತಿಯರಾಗಿ ಒಡನಾಟದ ಸನ್ನಿವೇಶವನ್ನು ನಮ್ಮ ಮುಂದೆ ವರ್ಣಿಸಲು ಬರುತ್ತಿದ್ದಾರೆ ನಮ್ಮ ತಂಡದ ತರಬೇತಿದಾರರಾದ ಸಾಕ್ಷಾ ಮತ್ತು ದಿಶಾ ಈಶ್ವರಮಂಗಲ ಇವರು. పదము పరే
ಪರಮೇಶ ನೀಲಕಂಠರ ಚಾಲಿ ಪುಂದರ ಕರುಣತು ನನು ಗಣರ ನೀಲಕಂಠರ ಶೈಲ ಮಂದಿರ ಮೊರವಿನಿ ಬದುಲಿದರ ನಗಜ ಮನೋಜ ಜಗದೀಶ್ವರ ಬಾಲೇಂದು ಶೇಖರ ಶಂಕರ ಭರತ ವೇದ ಮುಖ ನಿರತ ನಾಟ್ಯ ಮುಖ ಕದಿಲಿನ ಪದ ನಿಧೀಶ ಶಿವನಿ ವೇದನಗ ವನಿ ವೇದನಗ ಪಲಿಕೆನು ಪದಮ ಪರೇಶ తాను నీలో లీనమైనది ఆదిశక్తి ఆకృతి అత్రిజాత పార్వతి తానువైన ప్రాణదవుని చెంతకు చేరుతున్నది భవుని భువికి తరలించేలా ధరణి దివిని తలపించేలా వేళ భరత వేదముగ నిరత నాట్యముగ కదిలిన పద విధీశ శివని వేదనగా వని వేదనగా పలికెను పదము పరేశ ಕಾಂತಾರ ಚಿತ್ರದ ಒಂದು ಸುಂದರ ಹಾಡಿಗೆ ಈ ವೇದಿಕೆಯಲ್ಲಿ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ತಂಡದ ಸದಸ್ಯರು ಪುಣ್ಯಶ್ರೀ ಅಂಬಟೆಮೊಲೆ, ಮೋಕ್ಷ, ಮನುಶ್ರೀ, ಪೂಜಾ. वराहरूपं देववरीष्टं वराहरूपं
ಮೇಘ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ನಟರಾಜ ಅಂದರೆ ನಮ್ಮ ಶಿವನು ಕೋಪಗೊಂಡಾಗ ಮತ್ತು ಸಂತೋಷಗೊಂಡಾಗ ತನ್ನ ಭಾವನೆಯನ್ನು ನೃತ್ಯದ ಮೂಲಕ ವಿವರಿಸುತ್ತಾನೆ. ನಾಟ್ಯ ಶಾಲೆಯಲ್ಲಂತೂ ಈತ ನಟರಾಜ ರೂಪದೊಂದಿಗೆ ಹೆಚ್ಚು ಪರಿಚಿತನಾಗಿದ್ದಾನೆ. ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿದ ಶಿವನ ರೂಪವದು. ಶಿವನ ನಟರಾಜ ರೂಪದಂತೆ ತಾಂಡವ ರೂಪ ಪ್ರಸಿದ್ಧಿಯನ್ನು ಹೊಂದಿದ ಇನ್ನೊಂದು ರೂಪವಾಗಿದೆ. ಶಿವನ ತಾಂಡವ ನೃತ್ಯದಲ್ಲಿ 7 ಪ್ರಕಾರಗಳಿವೆ. ಮೊದಲನೆಯದು ಆನಂದ ತಾಂಡವ, ಎರಡನೆಯದು ಸಂಧ್ಯಾ ತಾಂಡವ ಅಥವಾ ಪ್ರದೋಷ ನೃತ್ಯ, ಮೂರನೆಯದು ಕಾಳಿಕಾ ತಾಂಡವ, ನಾಲ್ಕನೆಯದು ತ್ರಿಪುರ ತಾಂಡವ, ಐದನೆಯದು ಗೌರಿ ತಾಂಡವ, ಆರನೆಯದು ಸಂಹಾರ ತಾಂಡವ, ಏಳನೆಯದು ಉಮಾ ತಾಂಡವ. ಹಿಂದೂ ದೇವರಾಗಿರುವ ಶಿವನ ದೈವಿಕ ನಾಟ್ಯವೇ ಇವೆಲ್ಲವನ್ನು ಒಳಗೊಂಡ ಶಿವ ತಾಂಡವ ನಾಟ್ಯವಾಗಿದೆ. ಶಿವ ತಾಂಡವವು ಸೃಷ್ಟಿ, ಸ್ಥಿತಿ ಮತ್ತು ಲಯವೆಂಬ ಚಕ್ರದ ಮೂಲವನ್ನು ತಿಳಿಸುವ ನಾಟ್ಯವಾಗಿದೆ. ಅಂಥ ವಿಶೇಷವಾದ ಶಿವ ತಾಂಡವದ ಒಂದು ತುಣುಕು ನಿಮ್ಮ ಮುಂದೆ ನಮ್ಮ ಪ್ರತಿಭೆಗಳು. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕರರಾರ, ಓಂ ಮಂತ್ರೇಶ್ವರ ಸ್ವರ, ಓಂ ಯಂತ್ರೇಶ್ವರ ಸ್ಥಿರ, ಓಂ ತತ್ರೇಶ್ವರ ವರ ನಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಆಕಾಶಲಿಂಗಮೈ ಆವಹಿಂಸರ ಢಮ ಢಮ ಮಣಿ ಡಮರುಕ ಧ್ವನಿಸಲಿಪಿ ಚಡತನಿ ಬದಿಲೆಂಚರ ಶ್ರೀವಾಯುಲಿಂಗಮೈ సంచరించర అడువడువడువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై
శివలింగమై కనికరించరా విధి లిఖితమునిక పర జరిపి అమృతమి కురిపించరా రామేశలింగమై మహిమ చూపరా పలు శుభములగని అభయముని లిఖితము సతతము అందించరా గ్రహణం నిధనం పాపరాకాళ హస్తిలింగేశ్వర ప్రాణం నీవై ఆలింగనం మీరా జలలో కొలువై హరహరాత్మలింగమై నిలబడరా తుదివై గతివై సర్వజీవలోకేశ్వర రక్షించరా శివ శివ శంకర హర హర శంకర జయ జయ శంకర దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా శివ శివ హర హర జయ జయ దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా ಒಂದು ಸುಂದರವಾದ ನೃತ್ಯದೊಂದಿಗೆ ಈ ವೇದಿಕೆಯಲ್ಲಿ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಮೌಲ್ಯಾರೈ ಕಲ್ಲಾಜೆ ಮತ್ತು ಧೃತಿರೈ ಕಲ್ಲಾಜೆ. श्री 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 छत्रपति शिवाजी महाराज. सरर होलिका जले शत्रु राख में मिले हमने जब जब शमशीरें ताने है माए भवानी. आंधियां उठे शत्रु जड़ से ही मिटे हमने बात यही मन में ठानी है माया भवानी. हम सब मर्द मावड़े बड़े खुददार हैं अब हर एक दिन स्वराज का त्योहार है. अब ये शीश ना झुके तेरी लाज हम रखे तेरे चरण की शपथ मां जगदम्बे है माया भवानी. आभाळ धरणी येऊन विसावले देवादिकांचे संकट जाई ग हरुणी तुझ्याच कृपेमुळे. नाद झंकार तू सारा संसार तू नाद झंकार तू सारा संसार तू तुझ्या पायाशी आम्हा राहू दे आई जगदंबे 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 आई जगदंबे. घाट घालू किती वाट पाहू किती लाट मायेची होऊ नये. कणा कणात तू मना मनात तुझी वाशी भात तू अंबे. हवा ऐकून भक्ताचा हाकेला धावू नये. ओढ साठली डोळ्यात मन भेटीला तू रहे. तुला पाहू किती गुण गाऊ किती तुला पाहू किती गुण गाऊ किती तुझ्या पायाशी आम्हा राहू दे आई जगदंबे आई जगदंबे आई जगदंबे आई जगदंबे. आई जगदंबे
हम तो निकल पड़े हर द्वार खोल के गगन कहे विजयी भव विजयी भव गगन कहे विजयी भव। तेजतम अंश पर कंडजनी कंस पर धूमलिच्छ वंश पर शेर शिवराज है। जय भवानी जय भवानी जय शिवाजी जय शिवाजी जय भवानी जय भवानी जय शिवाजी जय शिवाजी। ಇನ್ನು ಮುಂದೆ ಗುಜರಾತ್ ಗಾರ್ಭಾ ಎಂಬ ನೃತ್ಯದ ಪ್ರಕಾರವನ್ನು ನಮ್ಮೂರು ಈಶ್ವರ ಮಂಗಲದಲ್ಲೂ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ತಂಡದ ಪ್ರತಿಭೆಗಳು. सनन जाए रचिया करबे की रात में चूड़ी खनकाई तूने आधी ही बात में। सनन सनन जाए रचिया करबे की रात में चूड़ी खनकाई तूने आधी ही बात में। करबे की रात पिया धड़के मेरा जिया कह देना आज तू है मेरे साथ। ढोलना ढोल वागे 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 रे ढोलना ढोल वागे 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 रे भैया माँ वागे वागे ढोल वागे रे भैया माँ वागे वागे ढोल वागे रे।
ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕೊಂಬಿದ್ರೆ ಇಳಿಜಾರದು ಇನ್ನೊಂದೆಚ್ಚೆ ಊರಂಗಿಲ್ಲ ನಂಗಾದ್ರೆ ಕ್ವಾರಂಟೈನ್ ಕೈಯಾಗ ಹಿಡ್ದು ಕಾಣಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಜೀವನ ಸಂಗಡ ಇಟ್ಟವನೆ ಎಕ್ಕಡ ಚಮಡಿ ಹರಿದು ದಮಡಿಗಿಡ್ಸ್ಕೊಳ್ತವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶಾನೆ ಕಳ್ಚಿ ತಲೆಮ್ಯಾಗ ಬಿದ್ದಂಗೆ ಮುಂದೆ ಹೋಯ್ತೋ ಜೀವನ ಇನ್ನು ಬಾಳ್ಕೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ಬಂದು ಕಾಯೋನವನೇ ವಾರಣ್ಯಾನೆ ಕೈಯಾಗಿಡ್ದು ಮಾರವೇಶ ಬಂದವನವನೇ ಕೈ ಬಂದು ಕಾಪಾಡೋನು ಏಳು ಮಲೆ ಮಾದಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಇನ್ನು ಮುಂದೆ ನಮ್ಮ ಜನಪದ ಕಲೆಯಾದ ಕೋಲಾಟದ ಒಂದು ನೃತ್ಯ ಇದೀಗ ನಿಮ್ಮ ಮುಂದೆ ದಶಕ್ ಅಶ್ವಿನ್ ಹಿತೇಶ್ ದಿಗಂತ್ ತೇಜಸ್ವಿನಿ ಶರಣ್ಯ ವಂದನ ఈశ్వర పరమేశ్వర ఈశ్వర పరమేశ్వర శ్రీశైల కొండపైన వెలసిన మల్లేశ్వర తండ్రి ఈశ్వర ఈశ్వర పరమేశ్వర ఈశ్వర పరమేశ్వర శ్రీశైల కొండపైన వెలసిన మల్లేశ్వర తండ్రి ఈశ్వర ఉన్నవి నాట్యమాడుచున్నవి శిగల ఉన్న చంద్రవంక తొంగి చూస్తున్నది తండ్రి ఈశ్వర ఈశ్వర పరమేశ్వర ఈశ్వర పరమేశ్వర శ్రీశైల కొండపైన వెలసిన మల్లేశ్వర మెడల నాగులున్నవి నాట్యమాడుచున్నవి శిగల ఉన్న చంద్రవంక తొంగి చూస్తున్నది తండ్రి ఈశ్వర ఈశ్వర పరమేశ్వర ఈశ్వర పరమేశ్వర శ్రీశైల కొండపైన వెలసిన మల్లేశ్వర తండ్రి ఈశ్వర
చిన్నది తాజా సోకులున్నది. చురుకు చురుకు చిన్నడు చుట్టేదాకా ఆగడు. కోళ్ళ కళ్ళల్లో కోరికున్నది. పూల పక్కల్లో వాలమన్నది. సై సై అంటూ సవాల్ కొట్టి సందు చూడాలా. మరపించి ముద్దుల్లోనే ముంచి వేయాలా. తద్దిమితం 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 దిక్కంది. తడుకు తడుకు చిన్నది తాజా సోకులున్నది. చురుకు చురుకు చిన్నడు చుట్టేదాకా ఆగడు. పదే పదే పెనవేశా. బిడియం హఠాత్తుగా బదిలేశా. ఒడిలో భలే సుఖం చవి చూసా. ఓహో అప్సలస లిప్సులసలందుకుని వేళ. తడుకు తడుకు చిన్నది తాజా సోకులున్నది. చురుకు చురుకు చిన్నడు చుట్టేదాకా ఆగడు. ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಎಂದು ಹೇಳುತ್ತಾ ನಮ್ಮ ಸಮರ್ಥ ತಂಡದ ಪುಟಾಣಿ ಮಕ್ಕಳು ಚಿಲಿಪಿಲಿ ಕಲರವ ಮಾಡಲು ಮತ್ತೊಮ್ಮೆ ನಿಮ್ಮ ಮನವ ಗೆಲ್ಲಲು ವೇದಿಕೆ ಏರಿ ಬರುತ್ತಿದ್ದಾರೆ. ಪುಟಾಣಿಗಳು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇನ್ನು ಮುಂದೆ ಕೊರವಂಜಿಯಾಗಿ ಕಣಿ ಹೇಳಲು ಬರುತ್ತಿದ್ದಾಳೆ ನಮ್ಮ ತಂಡದ ಪ್ರತಿಭೆ ಆದ್ಯ ರಿತೇಶ್ ಹಿರಿಯಾಣ. ना
ನಟರಾಜನಿಗಾಗಿ ಅವನನ್ನು ನಾಟ್ಯದ ಮೂಲಕ ಒಲಿಸಿಕೊಳ್ಳಲು ಈ ವೇದಿಕೆಗೆ ಬರುತ್ತಿದ್ದಾರೆ ನೃತ್ಯಗಾತಿಯರು ದೀಪಾ ಅಡ್ಡಂತಡ್ಕ, ಮೌಲ್ಯ ರೈ ಕಲ್ಲಾಜೆ, ತೇಜಸ್ವಿನಿ ಬಸಿರೆಡ್ಕ, ವಂದನಾ ನೂಜಿಬೆಟ್ಟು, ಶರಣ್ಯ ಬಸಿರೆಡ್ಕ, ಶರಣ್ಯ ವಜ್ರಮೂಲೆ, ಮಾನಸ ಚಿಮಿನಿಗುಡ್ಡೆ, ಚಿನ್ಮಯಿ ನೀರಳಿಕೆ. ನಟರಾಜ ನಟರಾಜ ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ईश्वरनाट्य पूजितम्
ಇದು ನಮ್ಮ ತಂಡದ ಕೊನೆಯ ನೃತ್ಯ. ಶಿವರಾಜ್ ಕುಮಾರ್ ಅವರ ಜೋಗಿ ಚಿತ್ರದ ಮಾದೇಶ್ವರನ ಹಾಡಿಗೆ ಜೋಶ್ಫುಲ್ ಹೆಜ್ಜೆ ಹಾಕಲು ನಮ್ಮ ತಂಡದ ಪ್ರತಿಭೆಗಳು ಸಿದ್ಧರಾಗಿದ್ದಾರೆ. ಸಾಕ್ಷಾ ಸುರುಳಿಮೂಲೆ, ದಿಶಾ ಈಶ್ವರಮಂಗಲ, ಪಲ್ಲವಿ ಸಾರಪುಟೇಲು, ದಿಗಂತ್ ಪಟ್ಲಡ್ಕ, ಅಶ್ವಿತ್ ಈಶ್ವರಮಂಗಲ, ದಶಕ್ ನೆಲ್ಲಿತ್ತಡ್ಕ, ಹಿತೇಶ್ ಚಿಮಿಣಿಗುಡ್ಡೆ. ಅಕ್ಕಯ್ಯ ನೋಡು ಬಾರೆ ಚೆಲ್ವನ, ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಕೆಳಮೈದ ನೋಡು ಬಾರೆ ಕಂದನ, ನಲಿದು ನೋಡು ಬಾರೆ, ಕುಳಿತು ನೋಡು ಬಾರೆ. ಏಳು ಮಲೆ ಮ್ಯಾಲೆ ನೀ ಕುಂತ ನಮ್ಮ ಮಾದೇವ, ನಾಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು. ಏಳು ಮಲೆ ಮ್ಯಾಲೆ ನೀ ಕುಂತ ನಮ್ಮ ಮಾದೇವ, ನಾಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು. ಕಾಡೆಲ್ಲ ತುಂಬೈತೆ ಹೂಗಂಧ, ಕಾವೇರಿ ಹರಿದೈತೆ ಏನ್ ಚಂದ, ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು, ನಲಿಜಾವೋ ನವಿಲು ನುಲಿಜಾವೋ ನಾಗ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ, ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಏಳು ಮಲೆ ಮ್ಯಾಲೆ ನೀ ಕುಂತ ನಮ್ಮ ಮಾದೇವ, ನಾಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು, ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುಂದು ಮಾದಯ್ಯನಿಗೆ ಪತ್ತಿ ಕುಣೀರು. ರಾಮ ನಾಮ ಗಂಗೋ ನಾಮ ವನನರ ಭಯ
Yeah.
ಧನ್ಯವಾದಗಳು. ಇದುವರೆಗೂ ಈ ವೇದಿಕೆಯಲ್ಲಿ ನಮ್ಮ ತಂಡದ ನೃತ್ಯ ಪ್ರದರ್ಶನ ಮುಗಿದಿದೆ. ನೃತ್ಯ ಮಾಡಿದ ಪ್ರತಿಭೆಗಳನ್ನು ಹಾಗೂ ತರಬೇತಿದಾರರನ್ನು ಪುಟ್ಟದಾಗಿ ಗುರುತಿಸಿಕೊಳ್ಳುವ ಪ್ರಯತ್ನ. ಮಕ್ಕಳ ಮತ್ತು ತರಬೇತಿದಾರರ ಕಿರು ಪರಿಚಯ ಹೀಗಿದೆ. ಮೊದಲಿಗೆ ತರಬೇತಿದಾರರಾಗಿ ಪ್ರಸನ್ನ ರಿತೇಶ್ ಹಿರಿಯಾಣ. ಪ್ರಸನ್ನ ರಿತೇಶ್ ಹಿರಿಯಾಣ ವೇದಿಕೆಗೆ ಬರಬೇಕು. ಹಾಗೆ ಮೋನಪ್ಪ ಈಶ್ವರ ಮಂಗಲ. ಮೋನಪ್ಪ ಸರ್ ಈಶ್ವರ ಮಂಗಲ. ಮೀನಾಕ್ಷಿ ಭಾಸ್ಕರ ಪುಳಿಮರಡ್. ಇವರನ್ನ ಇದುವರೆಗೂ ಎಲ್ಲೂ ವೇದಿಕೆಯಲ್ಲಿ ನಾನು ಗುರುತಿಸಿಕೊಳ್ಳಲಿಲ್ಲ. ಇವರು ನಾಟ್ಯ ತರಬೇತಿದಾರೆ ಅಲ್ಲದಿದ್ದರೂ ಮಕ್ಕಳನ್ನು ಅಂದ್ರೆ ನಮ್ಮ ತಂಡದ ಮಕ್ಕಳಿಗೆ ಪಾಠ ಪ್ರವಚನದ ಮೂಲಕ ತಮ್ಮ ತರಗತಿಯಲ್ಲಿ ತಿದ್ದುವ ತರಬೇತಿದಾರೆ. ಹಾಗೆ ಅವರು ಕೂಡ ವೇದಿಕೆಗೆ ಬಂದು ತಮ್ಮನ್ನು ಗುರುತಿಸಿಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಕೊಡ್ತಾ ಇರ್ತಾರೆ ಇವರು. ಹಾಗಾಗಿ ಇವರು ಕೂಡ ತಂಡದ ನಾಟ್ಯ ತರಬೇತಿದ್ದಾರೆ. ಸಾಕ್ಷಾ ಸುರುಳಿಮಲೆ. ದಿಶಾ ಈಶ್ವರ ದೀಪಾ ಅಡ್ಡಂತಡ್ಕ. ಮೌಲ್ಯ ರೈ ಕಲ್ಲಾಜ್. ದೀಪಾ ಅಡ್ಡಂತಡ್ಕ. ಮೌಲ್ಯ ರೈ ಕಲ್ಲಾಜ್. ಮಕ್ಕಳಲ್ಲಿ ಸಮೃದ್ಧಿ ಜನನಿ ಪಟ್ಲಡ್ಕ. ಪ್ರೀತೇಶ್ ಹಿರಿಯಾಣ. ಮನ್ವಿತ್ ಹಿರಿಯಾಣ. ಜಿಶಾನ್ ಹಿರಿಯಾಣ. ದೀಕ್ಷಾ ಬೆಳ್ಳಿಚೆಡವು. ಹನಿಕ್ಷಾ ಬೆಳ್ಳಿಚೆಡವು. ತನ್ವಿಕಾ ಮಡ್ಯಲಮಜಲು. ತೇಜಸ್ವಿನಿ ಬಸಿರಡ್ಕ. ಚರಣ್ಯ ಬಸಿರಡ್ಕ. ಶರಣ್ಯ ವಜ್ರಮೂಲೆ. ಚಿನ್ಮಯಿ ನೀರಳಿಕೆ. ಮಾನಸ ಚಿಮಿನಿಗುಡ್ಡೆ. ವಂದನ ನೂಜಿಬೆಟ್ಟು. ಹಿತೇಶ್ ಚಿಮಿನಿಗುಡ್ಡೆ. ದಶಕ್ರೈ ನೆಲಿತಡ್ಕ. ದಿಗಂತ್ ಪಟ್ಲಡ್ಕ. ಅಶ್ವಿತ್ ಈಶ್ವರ ಮಂಗಲ. ಅದ್ವೈತ್ ಈಶ್ವರ ಮಂಗಲ. ಅಹನಾ ಈಶ್ವರ ಮಂಗಲ. ಪಲ್ಲವಿ ಸಾರಕುಟೇಲು. ಶಮಂತ್ ಅಡ್ಡಂತಡ್ಕ. ಶ್ರೀಶಾಂತ್ ಅಡ್ಡಂತಡ್ಕ. ಶ್ರಾವಣಿ ಅಡ್ಡಂತಡ್ಕ. ಸಮೃದ್ಧ ಅಡ್ಡಂತಡ್ಕ. ಮೋಹಿತ್ ಅಡ್ಡಂತಡ್ಕ. ನಿಶ್ಚಿತ್ ಅಡ್ಡಂತಡ್ಕ. ಯಶ್ವಿತ್ ಅಡ್ಡಂತಡ್ಕ. ಹಿಮಾ ಅಡ್ಡಂತಡ್ಕ. ಪುಣ್ಯಶ್ರೀ ಅಂಬಟೆ ಮೂಲೆ. ಮನುಶ್ರೀ. ಮೋಕ್ಷ. ಪೂಜಾ. ಧೃತಿ ರೈ ಕಲ್ಲಾಜ. ಮುಂದೆ ಯಾರದಾದ್ರೂ ಹೆಸರು ಬಿಟ್ಟೋಗಿದ ಮಕ್ಕಳು ಇದ್ರೆ ಹಿಂದೆ ಇದ್ರೆ ಬನ್ನಿ. ನೃತ್ಯ ಮಾಡಿದವರು. ದೀಪಿಕಾ ಜಲಧರ ಕಾಲೋನಿ. ಪ್ರೀತಿಕಾ ಜಲಧರ ಕಾಲೋನಿ.
ಈಶ್ವರನ ಕ್ಷೇತ್ರದ ಈ ಸನ್ನಿಧಿಯ ಈ ಭವ್ಯ ವೇದಿಕೆಯಲ್ಲಿ ಪ್ರತಿಭಾ ಪ್ರದರ್ಶನ ನೀಡಿದ ನನ್ನ ಸಮರ್ಥ ತಂಡದ ಎಲ್ಲ ಪ್ರತಿಭೆಗಳಿಗೆ ನನ್ನ ಮನದಾಳದ ವಂದನೆಗಳು. ನಟರಾಜನ ಮಡಿಲಿನಲ್ಲಿಯೇ ಅಂದರೆ ಈ ದೇವಸ್ಥಾನದ ಸಭಾಭವನದಲ್ಲಿ ಕಳೆದ 7 ತಿಂಗಳಿಂದ ಈಚೆಗೆ ನಮ್ಮ ತಂಡದ ಮಕ್ಕಳು ನೃತ್ಯ, ಕಲೆ, ಪಾಠ ಪ್ರವಚನ, ಶ್ಲೋಕ, ಭಜನೆ ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ತರಬೇತಿ ಪಡೆಯುತ್ತಾ ಅಭ್ಯಾಸ ನಿರತರಾಗಿದ್ದಾರೆ. ಇಲ್ಲಿ ನಮಗೆ ತರಬೇತಿ ಹೊಂದಲು ಸಭಾಭವನವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀಡಿದ ಆಡಳಿತ ಸಮಿತಿಯ ಹಿರಿಯರಿಗೆ ಶಿರಸ ಪ್ರಣಾಮಗಳು. 10-20 ಮಕ್ಕಳ ನಿರೀಕ್ಷೆಯಲ್ಲಿದ್ದ ನಮ್ಮ ತಂಡಕ್ಕೆ ಸುಮಾರು 150 ಮಕ್ಕಳ ಸೇರುವಿಕೆ ಹುಮ್ಮಸ್ಸು, ಚೈತನ್ಯ ಕೊಟ್ಟಿತು. ಈ ಮಣ್ಣಿನಲ್ಲಿ ನ್ಯಾಯಯುತ ಧರ್ಮದ ಪರವಿದ್ದರೆ ಪಂಚಲಿಂಗೇಶ್ವರ ಆ ಕೈಗಳನ್ನು ಖಂಡಿತ ಬಿಡಲಾರ ಎಂಬುದಕ್ಕೆ ಸತ್ಯದ ನಿದರ್ಶನವಾದಂತೆ ನನಗನ್ನಿಸಿತು. ಈ ಪರಿಸರದಲ್ಲೇ ಹೆಚ್ಚಾಗಿ ಕಾರ್ಯಕ್ರಮವನ್ನು ಕೊಡುತ್ತಿದ್ದ ನಾವು ನಮ್ಮ ಹಳ್ಳಿ ಮಕ್ಕಳು ಒಂದಷ್ಟು ಹೊರ ಊರಿನಲ್ಲೂ ಕಾರ್ಯಕ್ರಮ ನೀಡುವಷ್ಟರ ಮಟ್ಟಿಗೆ ಬೆಳೆಯುತ್ತಿದ್ದೇವೆ. ಹೀಗೆ ನಮ್ಮ ತಂಡವು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ನಟರಾಜನ ಈ ವೇದಿಕೆಯಲ್ಲಿ ನಮ್ಮ ತಂಡದ ನಟರಾಜ ನಾಟ್ಯ ಗಾನ ವೈಭವ ಎಂಬ ವಿಶೇಷ ಕಾರ್ಯಕ್ರಮವನ್ನು ಅನಾವರಣ ಮಾಡಲು ಅವಕಾಶ ಕೊಟ್ಟಂತಹ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ನಾಗಪ್ಪಗೌಡ ಬೊಮ್ಮೆಟ್ಟಿ ಸರ್ ಹಾಗೂ ಸಮಿತಿಯ ಸರ್ವ ಸದಸ್ಯರಿಗೂ ತುಂಬು ಮನಸ್ಸಿನ ಧನ್ಯವಾದಗಳು. ಹಾಗೆಯೇ ನಮ್ಮ ಸಮರ್ಥ ತಂಡದ ಜೊತೆ ಒಳ್ಳೆಯ ಮನಸ್ಸಿನೊಂದಿಗೆ ಮಕ್ಕಳನ್ನು ಕಳುಹಿಸಿಕೊಟ್ಟ ನನ್ನ ತಂಡದ ಒಳ್ಳೆಯ ಪೋಷಕ ವರ್ಗಕ್ಕೆ ನಾನು ಋಣಿಯಾಗಿದ್ದೇನೆ. ಅಂತೆಯೇ ನನ್ನ ತಂಡದ ಜೊತೆ ಪ್ರೋತ್ಸಾಹಕ ಬಂಧುಗಳಾಗಿ ಕೈ ಜೋಡಿಸಿದ ರವೀಂದ್ರ ಮಣಿಲೆತ್ತಾಯ ಪ್ರಧಾನ ಅರ್ಚಕರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರ ಮಂಗಲ, ಶ್ರೀಮತಿ ಮೀನಾಕ್ಷಿ ಭಾಸ್ಕರ ಪುಳಿಮರಡ್ಕ, ಗೌರೀಶ ಈಶ್ವರ ಮಂಗಲ ವಕೀಲರು ಪುತ್ತೂರು, ಸುದರ್ಶನ ಗೌಡ ಕನ್ನೆಟಿಮಾರು ಇವರೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ನಲ್ಲಿ ಹರಿಯ ಬಿಡುವಲು ಸುದ್ದಿ ಬಳಗದ ಪುತ್ತೂರು ಇದರ ಶಿವಕುಮಾರ್ ರಾವ್ ಈಶ್ವರ ಮಂಗಲ ಹಾಗೂ ಲತೇಶ್ ಇವರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳು. ಹಾಗೆಯೇ ಸಾಂಗ್ ಗಳನ್ನ ಪ್ಲೇ ಮಾಡುತ್ತಾ ನನ್ನ ಜೊತೆಗೆ ಇಲ್ಲಿವರೆಗೂ ಸಹಕರಿಸಿದ್ದ ಪುಷ್ಪಶ್ರೀ ಭಕ್ತಕೋಡಿ ಸರ್ವೆ ಇವರಿಗೂ ನನ್ನ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡ ಕಲಾಭಿಮಾನಿಗಳಾದ ನಿಮಗೂ ಕೂಡ ಮನಸಾರೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶ್ರೀ ಪಂಚಲಿಂಗೇಶ್ವರನ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಸದಾ ಇರಲಿ ಎಂದು ಬೇಡುತ್ತಾ ನನ್ನ ನಿರೂಪಣೆ ಎಂಬ ಜವಾಬ್ದಾರಿಗೆ ವಿರಾಮ ಕೊಟ್ಟು ವಿರಮಿಸುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ತೇಜಸ್ವಿನಿ ನವೀನ್ ಕುಕ್ಕುಡೆ ಎಸ್ಟೇಟ್. ಜೈ ಹಿಂದ್. ಹಾಗೆ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ ಲೈಟಿಂಗ್ಸ್, ಸೌಂಡ್ ಸ್ಪೀಕರ್ ಗಳನ್ನ ಚಂದವಾಗಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿಕೊಟ್ಟಂತ ಅಣ್ಣಂದಿರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀಯುತ ಪೂರ್ಣಚಂದ್ರ ರೈ ನೆಲಿದಡ್ಕ, ಜಯಾನಂದ ಕೋರಿಗದ್ದೆ, ಸತೀಶ್ ಸುರಳಿಮುಲ್ಲೆ ಇವರು ಸಮರ್ಥ ಸಾಂಸ್ಕೃತಿಕ ಕಲಾ ತಂಡ ಈಶ್ವರ ಮಂಗಲ ಇದರ ಎಲ್ಲ ಸದಸ್ಯರಿಗೆ ಹಾಗೂ ನಿರ್ದೇಶನವನ್ನು ಮಾಡಿದಂತ ಶ್ರೀಮತಿ ತೇಜಸ್ವಿನಿ ನವೀನ್ ಕುಕ್ಕುಡೇಲು ಎಸ್ಟೇಟ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸಾಂಸ್ಕೃತಿಕ ತಂಡದ ಕಲಾ ಪ್ರತಿಭೆಯು ಇನ್ನಷ್ಟು ಮೂಡಿ ಬರಲಿ, ನಿಮಗೆ ಶ್ರೀ ಪಂಚಲಿಂಗೇಶ್ವರ ದೇವರ ಅನುಗ್ರಹ ಸದಾ ಇರಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ಟ ನಿಮಗೆ ಜೀರ್ಣೋದ್ಧಾರ ಸಮಿತಿ ಹಾಗೂ ಉತ್ಸವ ಸಮಿತಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸ್ಮರಣಿಕೆ ನೀಡಿ ಗೌರವಿಸಿದ ಎಲ್ಲ ಸಮಿತಿಯ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ನಾಳೆ ಸಂಜೆ ಸರಿಯಾಗಿ ಇದೇ ವೇದಿಕೆಯಲ್ಲಿ
ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.